ಎಚ್ಎಂಎಂ ಇಂಗ್ಲಿಷ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪೂರ್ಣ ಶುಲ್ಕವನ್ನು ಭರಿಸುವಂತೆ ಕಾಲೇಜ್ ಮಂಡಳಿ ಹೆತ್ತವರಿಗೆ ಒತ್ತಡ ಹಾಕುತ್ತಿದ್ದಾರೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ ಮುತ್ತಿಗೆ ಹಾಕಿದ ಘಟನೆ ಶನಿವಾರ ಕುಂದಾಪುರದಲ್ಲಿ ನಡೆದಿದೆ. ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸಿದ್ದಾರೆ. ಆದರೆ ಪರೀಕ್ಷೆಯ ಅಂಕಗಳನ್ನು ಮತ್ತು ಪೇಪರ್ ಅನ್ನು ತೋರಿಸುತ್ತಿಲ್ಲ. ಪೂರ್ಣ ಶುಲ್ಕ ಭರಿಸಿದವರಿಗೆ ಮಾತ್ರ ಪೇಪರ್ ನೋಡಲು ಅವಕಾಶ ಎಂದು ಶಾಲಾ ಆಡಳಿತ ಮಂಡಳಿ ಪೋಷಕರಿಗೆ ಬೆದರಿಕೆ ಹಾಕಿದೆ ಎಂದು ವಿದ್ಯಾರ್ಥಿಗಳ ಹೆತ್ತವರು ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪೋಷಕ ಶ್ರೀಧರ್ ಕೋಟೇಶ್ವರ, ಈಗಾಗಲೇ 2 ಕಂತನ್ನು ನಾವು ಕಟ್ಟಿದ್ದೇವೆ, ಈಗ ಪೂರ್ಣ ಕಂತು ಕಟ್ಟಿ ಎಂದು ಒತ್ತಡ ಹಾಕುತ್ತಿದ್ದಾರೆ. ನಿರಂತರ ಕರೆ ಮಾಡಿ ಮಾನಸಿಕ ಹಿಂಸೆ ನೀಡುತ್ತಾರೆ. ಸುಪ್ರೀಂ ಕೋರ್ಟ್ 30% ರಿಯಾಯಿತಿ ನೀಡಲು ಹೇಳಿದೆ ಎಂದು ಪ್ರಶ್ನಿಸಿದರೆ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಕಣ್ಣೀರು ಹಾಕಿದ್ದಾರೆ. ಎಚ್ಎಂಎಂ ಸ್ಕೂಲ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಎಚ್ಎಂಎಂ ಸ್ಕೂಲ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಎಚ್ಎಂಎಂ ಸ್ಕೂಲ್ಗೆ ಧಿಕ್ಕಾರ, ಸ್ಕೂಲ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಎಚ್ಎಂಎಂ ಸ್ಕೂಲ್ಗೆ ಧಿಕ್ಕಾರ. ವಸೂಲಿ ಮಾಡುವ ಎಚ್ಎಂಎಂ ಸ್ಕೂಲ್ಗೆ ಧಿಕ್ಕಾರ, ಧಿಕ್ಕಾರ. ನನ್ನ ಹೆಸರು ಶ್ರೀಧರ್ ಕೋಟೇಶ್ವರ್ ಅಂತ ಹೇಳಿ. ನಮ್ದು ಕೋಟೇಶ್ವರದಲ್ಲಿ ಮನೆ. ನಮ್ಮ ಮಗು 6ನೇ ಕ್ಲಾಸ್ ಹೋಗ್ತಾ ಇದೆ. ಆಲ್ರೆಡಿ 2 ಕಂತಿದೆ, ಫೀಸ್ ಕಟ್ಟಿದ್ದೇನೆ. ಈಗ ಫುಲ್ ಕಂತು ಕಟ್ಟಬೇಕಂತ ಹೇಳಿ ಹೇಳ್ತಾ ಇದ್ದಾರೆ, ಧಮಕಿ ಹಾಕ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಅಂತಿಲ್ಲದೆ ಫೋನ್ ಮಾಡ್ತಾ ಇದ್ದಾರೆ. ಯಾಕೆ ಕಟ್ಟಬೇಕು? ಈಗ ಇಲೆಕ್ಷನ್ ಬಂದ ಮೇಲೆ ಲಾಕ್ಡೌನ್ ಆಗುತ್ತೋ ಏನೋ ಗೊತ್ತಿಲ್ಲ. ಈಗೆಲ್ಲ ಕೋವಿಡ್ ಅಂತ ಹೇಳಿ ಮತ್ತು ಪುನಃ ಅವೇರ್ನೆಸ್ ಆಗ್ತಾ ಇದೆ. ಈಗ ರಾತ್ರಿ ಕರ್ಫ್ಯೂ ಹಾಕಿದ್ದಾರೆ. ಈ ಥರದ್ದೆಲ್ಲ ಸಮಸ್ಯೆ ಇರಬೇಕಾದ್ರೆ ಈಗ ಪೂರ್ತಿ ಫೀಸ್ ಕಟ್ಟಿ ಇನ್ನು ಎಜುಕೇಷನ್ ಕಂಟಿನ್ಯೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಮತ್ತು ಈಗ ಎಕ್ಸಾಮ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ಥರ ಪರಿಸ್ಥಿತಿ ಇದ್ದಾಗ ಪೇರೆಂಟ್ಸ್ ಮೊದಲೇ ಈಗ ಸುಣ್ಣಾಗಿ ಹೋಗಿದ್ದಾರೆ. ಇವ್ರದ್ದು ಈ ಥರ ದಬ್ಬಾಳಿಕೆ ಸ್ಕೂಲ್ ಏನಂತೂ ಇಲ್ಲ, ಎಕ್ಸಾಮ್ ಮಾಡ್ತಾರೋ ಏನೋ ಬಿಡ್ತಾರೋ ಏನೋ ಗೊತ್ತಿಲ್ಲ. ಈಗ ಪೂರ್ತಿ ಕಟ್ಟಿ ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸರ್. ಇವತ್ತು ನಿನ್ನೇನು ಸಮಸ್ಯೆ ಅಲ್ಲ, ಏನು ಮಾಡ್ಬೇಕು ಹೇಳಿ? ಒಂದನೇದಾಗಿ 1 ವರ್ಷದಿಂದ ಲಾಕ್ಡೌನ್ ಆಗಿ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನಂದ್ರೆ ಏನೂ ಇಲ್ಲ ಜನರ ಹತ್ರ. ಆ ಥರ ಹೆಸರು ಮಮತಾ ಅಂತ ಹೇಳಿ ನಾವು ಒಕ್ಕೋಡಿಯಿಂದ ಬರ್ತಿರೋದು. ನಮ್ಮ ಮಗು ಫಸ್ಟ್ ಸ್ಟ್ಯಾಂಡರ್ಡಿಗೆ ಇಲ್ಲಿ ಬರ್ತಾ ಇದೆ, ಸ್ಕೂಲಿಗೆ ಸೇರ್ತಿದ್ವಿ, ಎಚ್ಎಂಎಂ ಸ್ಕೂಲಿಗೆ. ಆದರೆ ಇಲ್ಲಿ ಸರ್ ಆಗಲಿ ಅಥವಾ ಟೀಚರ್ಸ್ ಆಗಲಿ ಒಬ್ಬರು ಸಹ ಕಾಲ್ ಮಾಡಿ ಒಂದು ವಿಡಿಯೋ ಕಾಲಿಂದ ಮಕ್ಕಳನ್ನ ಇವತ್ತಿಗೂ ಮಾತಾಡ್ಸಿದ್ದಿಲ್ಲ. ನೀವು ಹೇಗಿದ್ದೀರ ಮಕ್ಕಳೇ ಅಂತ ಒಂದು ಮಾತಲ್ಲೂ ವಿಡಿಯೋ ಕಾಲ್ ಮಾಡಿ ಕೇಳಿದ್ದಿಲ್ಲ ಮಕ್ಕಳಿಗಾಗಲಿ. ಆದರೆ ಪೇರೆಂಟ್ಸಿಗೆ ಮಾತ್ರ ಅಮೌಂಟ್ ಕಟ್ಟಲಿಲ್ಲ ಅಂತೇಳಿ ಮಾತ್ರ ಯಾವಾಗಲೂ ಪದೇ ಕಾಲ್ ಮಾಡಿ ನೀವು ಬನ್ನಿ ಅಮೌಂಟ್ ಕಟ್ಟಿ ಅಂತ ಹೇಳ್ತಾರೆ. ಅದೇ ಮಾತಿನ 1 ನಿಮಿಷ ಟೈಮ್ ಮಾಡ್ಕೊಂಡು ಅವರು ಮಕ್ಕಳಿಗೆ ಕಾಲ್ ಮಾಡಿ ಹೇಗಿದ್ರೆ ಮಕ್ಕಳೇ, ನಾನು ನಿಮ್ಮ ಕ್ಲಾಸ್ ಟೀಚರು ಅಂತೇಳಿ. ಇವತ್ತು 2,000 ಯಾವ ಲೆಕ್ಕ ಸರ್? ಕಟ್ಟೋದಿಲ್ವಾ ಅವರು? ಅದಕ್ಕೆ ಜಾಸ್ತಿನೇ ಕಟ್ತಾರೆ. ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರನೇ ಅಲ್ವಾ ನಾವು ಇಷ್ಟು ಒದ್ದಾಡ್ತಾ ಇರುವುದು. ಈಗ 6th 7th ಆ ಕನ್ಸಿಡರೇಷನ್ ಇಲ್ಲ ಅಂತೆ, ಅವರಿಗೆ ಫುಲ್ ಕಟ್ಟಬೇಕಂತೆ. ಎಕ್ಸಾಮ್ ಪೇಪರ್ ಕೊಡೋದಿಲ್ಲ ಅಂತೆ. ಎಕ್ಸಾಮ್ ಮಾಡಿ ಶಾಲೆ 1 ತಿಂಗಳೇನೋ ಇದ್ದಿದ್ದು, ಅದರಲ್ಲಿ ಒಂದು ಎಕ್ಸಾಮ್ ಮಾಡಿದ್ರು, ಅದು 20 ಮಾರ್ಕ್ ಇದೆ. ಏನು IAS ಎಕ್ಸಾಮ್ ಮಾಡೋದಲ್ಲ ಇವರು. ಪೇಪರ್ ನೋಡ್ಲಿಕ್ಕಿಲ್ಲ ಅಂದ್ರೆ ಮಕ್ಕಳು ಹೇಗೆ ಬರ್ತೀರಂತ ನೋಡ್ಬೇಕಲ್ವಾ? ನಾವು ಕೊಡ್ಬೇಕಿತ್ತಾರ. ನೀವು ಬರೋಕಿದ್ರೆ ನೀವು ಹಣ ತಗೊಂಡು ಬಂದ್ರೆ ಮಾತ್ರ ನಿಮ್ಗೆ ಪೇಪರ್ ತಗೊಳ್ತೀವಿ ಅಂತ ಫಸ್ಟ್ ಫೋನ್ ಮಾಡಿ ಹೇಳ್ಬೇಕಿತ್ತಾರ ನಮಗೆ. ಇಲ್ಲಿ ಬಂದಂದ್ರೆ ಇಷ್ಟು ಪೇರೆಂಟ್ಸ್ ಕಾಯ್ತಾರೆ, ಎಲ್ಲ ಕೆಲ್ಸಕ್ಕೆ ಹೋಗೋರಲ್ವ ಇವರು. 1 ದಿನ ಸಂಬಳ ಇವಾಗ ಎಚ್ಎಂ ಸ್ಕೂಲವ್ರು ಕೊಡ್ತಾರೆ ಸರ್ ನಮಗೆ. ಗಂಡ್ರು 1 ದಿನ ಸಂಬಳ ಯಾರು ಕೊಡ್ತಾರೆ? ಈಗ ಎಚ್ಎಂ ಸ್ಕೂಲವ್ರು ಕೊಡೋದಿಲ್ಲ, ಕೆಲ್ಸಕ್ಕೆ ಸಾವುಕಾರನು ಕೊಡೋದಿಲ್ಲ. ಲಾಸ್ ನಮ್ಗಾಗ್ತಾ ಇರೋದಿಲ್ಲ.